ಹಗಲು ಹೊತ್ತಿನಲ್ಲೇ 3 ಟ್ರಿಪ್ ತಂದು ಹಾಕಿದ್ದಾರೆ. ಇಲ್ಲಿ ಎಲ್ಲರೂ ಹೇಳ್ತಾರೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಎಂಥ ಸ್ವಚ್ಛ ಭಾರತ? ಕಸ ಹಾಕಿ ಹಾಕಿ ಮುಚ್ಚಿದ್ದಾರೆ. ನಮಗೆ ಹೋಗ್ಲಿಕ್ಕೂ ದಾರಿ ಇಲ್ಲ. ಮನೆಗಳಿಗೆ ಹೋಗುವ ದಾರಿ ಸಮೇತ ಮುಚ್ಚಿ ಹೋಗಿದೆ. ಆ ಥರದಲ್ಲಿ ಕಸ ತಂದಾಕ್ತಾರೆ. ಅವರು ಮನೆಗೆ ಹೋಗಿ ಮುಟ್ಟುವಾಗ ನಮ್ಮ ದಾರಿ ಬಂದಾಗಿ ಹೋಗಿದೆ. ಇಲ್ಲಿ ಕಸ ಎಲ್ಲ ಬಿತ್ತು. ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಸಂಜೆ ಹೊತ್ತಿಗೆ ಸಿಗೋದಲ್ಲ ಒಂದು ಆಟಾಡಲಿಕ್ಕೆ. ನಾವು ಹಾಕಿದ ಕಸವನ್ನು 3 ಟ್ರಿಪ್ ನಾವು ಹಾಕಿದ್ದೇವೆ, ಅದನ್ನು ನಾವು ತೆರವುಗೊಳಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು 27ನೇ ವಾರ್ಡಿನ ಕೌನ್ಸಿಲರು ಶೈಲಾ ಪೈ ಅಂತ ನನ್ನ ಹೆಸರು. ಈ ವಾರ್ಡಿನಲ್ಲಿ ಈ ಎಲಿಫ್ಯಾಡ್ ಅಂತ ಇದಕ್ಕೆ ಒಂದು ಪ್ಲೇಸಿಗೆ ಹೆಸರು ಎಲಿಫ್ಯಾಡ್ ಅಂತೇಳಿ. ವಿಶೇಷ ದೊಡ್ಡ ಮಂತ್ರಿಗಳು ಇಳಿದು ಹೋಗುವಂಥ ಜಾಗ ಇದೆ. ಇಲ್ಲಿ ಹೆಲಿಕಾಪ್ಟರ್ ಎಲ್ಲ ನಿಲ್ತದೆ. ಹಾಗೆ ಆದ ಕಾರಣ ಉಂಟಲ್ಲ, ಇಲ್ಲಿ ರಾತ್ರೋರಾತ್ರಿ ಬಂದು ಕಸ ಹಾಕ್ತಾರೆ. ಯಾರು ಹಾಕ್ತಾರೆ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ. ಒಂದು ಸಲ ಒಮ್ಮೆ ಇಲ್ಲಿ ಎಲ್ಲ ಜನ ಪಾಪ ಇಲ್ಲಿ ಮಕ್ಕಳೆಲ್ಲ ಸೇರಿ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಯಾಕೆಂದರೆ ಅವರು ಇಲ್ಲಿ ವಾಲಿಬಾಲ್ ಎಲ್ಲ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. ಆದ ಕಾರಣ ಅವರೇ ಕ್ಲೀನ್ ಮಾಡ್ತಿದ್ರು. ಇವತ್ತಿನ ದಿವಸ ಸೂರಜ್ ಅಂತೆ, ನಮಗೆ ಅವರು ಯಾರಂತ ನಮಗೆ ಗೊತ್ತಿಲ್ಲ. ಅವರ ಲಾರಿಯ ಡ್ರೈವರ್ ಬಂದು ಹಗಲು ಹೊತ್ತಿನಲ್ಲೇ 3 ಟ್ರಿಪ್ ತಂದು ಹಾಕಿದ್ದಾರೆ. ಈಗ ಹಗಲು ಹಾಕಿದ ಕಾರಣ ನಮಗೆ ಅವ್ರು ಯಾರಂತ ಸಿಕ್ಕಿಬಿದ್ರು. ರಾತ್ರಿ ಹಾಕಿದರೆ ಯಾರು ಅಂತೇಳಿ ನಮಗೆ ಗೊತ್ತಾಗ್ತದಾ? ಹಾಗೆ ಆದ ಕಾರಣ ನಾವಿಲ್ಲಿ ಎಲ್ಲರೂ ಹೇಳ್ತಾರೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಎಂಥ ಸ್ವಚ್ಛ ಭಾರತ? ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಸ್ವಚ್ಛ ಭಾರತ ಎಷ್ಟು ಉಂಟು ಅಂತೇಳಿ ಇದರಲ್ಲಿ ಅಲ್ವಾ. ಅದಲ್ಲದೆ ಇಲ್ಲಿ ಕೆಳಗೆ ಮನೆ ಉಂಟು, ಮನೆಗಳಿಗೆ ಹೋಗುವ ದಾರಿ ಸಮೇತ ಮುಚ್ಚಿ ಹೋಗಿದೆ. ಆ ಥರದಲ್ಲಿ ಕಸ ತಂದಾಕ್ತಾರೆ. ಹಾಗೆ ನಾನೀಗ ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕಮಿಷನರ್ ಹೇಳ್ತಾರೆ, ಕಂಪ್ಲೇಂಟ್ ಕೊಡುವಾಗ ಕಮಿಷನರ್ ಹೇಳಿದ್ರು ಯಾರಾಗಿರಲಿ ನಾನು ಅವರಿಗೆ ಫೆಸಿಲಿಟಿ ಕಟ್ಟಲಿಕ್ಕೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿ ಎಲ್ಲ ಹೋಗಿದ್ದಾರೆ. ಮತ್ತು ಆ ಕಸ ಹಾಕಿದ ಲಾರಿಯ ಡ್ರೈವರು ಮತ್ತು ಅವರ ಯಾರು ಸೂರಜನ ತಮ್ಮವ ಅಣ್ಣ ನಂಗೆ ಗೊತ್ತಿಲ್ಲ, ಅವರೊಬ್ಬರು ಸೂರ್ಯ ಅಂತೇಳಿ ಅವರು ಬಂದು ಹೇಳಿದ್ದಾರೆ, ನಾವು ಹಾಕಿದ ಕಸವನ್ನು 3 ಟ್ರಿಪ್ ನಾವು ಹಾಕಿದ್ದೇವೆ, ಅದನ್ನು ನಾವು ತೆರವುಗೊಳಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಆ ಭರವಸೆಯಿಂದ ನಾವಿಲ್ಲಿಗೆ ನಿಲ್ಲಿಸಿದ್ದೇವೆ. ಆದರೂ ಈ ನಗರಸಭೆ ಮುಂದೊಂದು ದಿನದಲ್ಲಿ ಬಂದು ಇಲ್ಲಿ ಯಾವ ರೀತಿಯಲ್ಲಿ ಕಸ ಎಲ್ಲ ಉಂಟು ಅದನ್ನು ಕ್ಲೀನ್ ಮಾಡಿ ಕೊಟ್ಟು ಒಂದು ಬೇಲಿ ಹಾಕಿ ಅಂತ ರಾಮಚಂದ್ರ ಸರ್ ಹತ್ರ ಕೂಡ ನಾನು ಹೇಳಿದ್ದೇನೆ. ನನ್ನ ಹೆಸರು ಅಬ್ಬಾಸ್ ಹುಸೈನ್ ಅಂತೇಳಿ. ನಾನು ಇಲ್ಲಿ ಎಲಿಪೇಡ್ನಿಂದ ಕೆಳಗೆ ಇರುವುದು ನಮ್ಮ ಮನೆ. ಇಲ್ಲಿಂದಲೇ ನಮಗೆ ದಾರಿ. ನಾನು ಈ ದಾರಿ ಯೂಸ್ ಮಾಡೋದು ಸಾಧಾರಣ ನನ್ನ ಹುಟ್ಟಿನಿಂದಲೇ ನಮ್ಮ ಹಿರಿಯರಿಂದಲೇ ನಾವು ಇಲ್ಲಿಂದಲೇ ಯೂಸ್ ಮಾಡೋದು. ಆದರೆ ನಮಗೆ ಇಷ್ಟರ ತನಕ ಈ ದಾರಿಯನ್ನು ಸರಿ ಮಾಡಿ ಕೊಡಲಿಲ್ಲ. ಮುನ್ಸಿಪಾಲ್ಟಿಯವರು ಮೊದಲು ಪಂಚಾಯತಿ ಇತ್ತು, ಈಗ ಮುನ್ಸಿಪಾಲ್ಟಿ ಬಂದಿದೆ. ಮುನ್ಸಿಪಾಲ್ಟಿಯವರಾದರೂ ನನಗೆ ಸರಿ ಮಾಡಿ ಕೊಡೋದಿಲ್ಲ. ಆದ ಕಾರಣ ಈಗ ಏನಂತ ಹೇಳಿದರೆ ನಮಗೆ ಅದು ನಡೆದುಕೊಂಡು ಹೋಗ್ತಾ ಇದ್ದದ್ದು. ಈಗ ನಾವು ಇದು ವೆಹಿಕಲ್ ಇದ್ದ ಕಾರಣ ವೆಹಿಕಲ್ನಲ್ಲಿ ಹೋಗ್ತೇವೆ. ಅದನ್ನು ಕೂಡ ಅದನ್ನು ಒಂದು ದಾರಿ ಇತ್ತು. ಈಗ ಕಚರ ತಂದು ಹಾಕಿ ಎಲ್ಲ ಅದನ್ನೆಲ್ಲ ಇದು ಮಾಡಿ ಇಟ್ಟಿದ್ದಾರೆ ಅವರು. ಎಷ್ಟೋ ಸಲ ನಾನು ಕಂಪ್ಲೇಂಟ್ ಮಾಡಿದೆ. ಮುನ್ಸಿಪಾಲ್ಟಿಯವರು ಬಂದಿದ್ದಾರೆ, ನಾವು ಅದಕ್ಕೆ ಬೇಕಾದ ಕ್ರಮ ತೆಗೊಳ್ತೇವೆ ಅಂತ ಹೇಳ್ತಾರೆ. ಆದರೆ ಇಷ್ಟರ ತನಕ ಏನೂ ಮಾಡಲಿಲ್ಲ. ನಮಗೆ ದಾರಿ ಇಲ್ಲ. ಆದ ಕಾರಣ ನಮಗೆ ದಾರಿಯನ್ನು ಮುಚ್ಚಿದ್ದಾರೆ. ಈಗ ಕಸ ಹಾಕಿ ಹಾಕಿ ಮುಚ್ಚಿದ್ದಾರೆ. ನಮಗೆ ಹೋಗ್ಲಿಕ್ಕೂ ದಾರಿ ಇಲ್ಲ. ನಮ್ಮ ಒಂದು ಹೆಚ್ಚು ಕಮ್ಮಿ ಒಂದು 10 ಮನೆ ಉಂಟು ಕೆಳಗೆ. ನೀವು ಈ ಕಸ ಹಾಕುವುದನ್ನು ನಿಲ್ಲಿಸಿ ನಮಗೆ ಬೇಕಾದ ಒಂದು ದಾರಿಯನ್ನು ಮಾಡಿಕೊಡಬೇಕು. ನಗರಸಭೆಯಲ್ಲಿ ನಾನು ಕೇಳ್ತಾ ಇರುವುದು ಅದೇ ರೀತಿ. ಮೊದಲು ಇಲ್ಲಿ ಇವರು ಅಮಿತ್ ಶಾ ಬಂದಾಗ ಇಲ್ಲಿ ಎಲ್ಲ ಮಣ್ಣಾಕಿ ಕಂಪ್ಲೀಟು ರಸ್ತೆಯನ್ನು ಬಂದ್ ಮಾಡಿದ್ದರು. ಆಗ ನಾನು ಮುನ್ಸಿಪಾಲ್ಟಿಗೂ ಮತ್ತು PWD ಅವರಿಗೆ ಮತ್ತು ತಹಸೀಲ್ದಾರಿಗೆಲ್ಲ ಲೆಟ್ರ್ ಬರೆದಿದ್ದೇನೆ. ಅದರಲ್ಲಿ ಅವರು ಹೇಳಿದ್ದಾರೆ, ನಿಮ್ಮ ದಾರಿಯನ್ನು ಮುಚ್ಚುವುದಿಲ್ಲ, ನಾವು ನಿಮಗೆ ಇದು ದಾರಿ ಇಟ್ಟು ಬಿಡ್ತೇವೆ ಅಂತೇಳಿ ದಾರಿ ಬದಿಯಿಂದ ಇಟ್ಟುಬಿಟ್ರು. ಅವರು ಮನೆಗೆ ಹೋಗಿ ಮುಟ್ಟುವಾಗ ನಮ್ಮ ದಾರಿ ಬಂದಾಗಿ ಹೋಗಿದೆ. ಇಲ್ಲಿ ಕಸ ಎಲ್ಲ ಬಿದ್ದು. ಆದ ಕಾರಣ ನೀವು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು. ಈ ಕಸ ಇಲ್ಲಿ ತಂದು ಹಾಕಬಾರ್ದು. ಇದು ಒಂದು ಸ್ವಚ್ಛ ಭಾರತ ನಮ್ಮದು. ಆದ ಕಾರಣ ಇಲ್ಲಿ ಮಕ್ಕಳೆಲ್ಲ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಇಂಥದ್ದೆಲ್ಲ ನಡೀತಾ ಉಂಟು. ಆದ ಕಾರಣ ಇದನ್ನು ಆದಷ್ಟು ಚಂದದಲ್ಲಿ ಇಡಬೇಕಂತೇಳಿ ಎಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ.
ಫಸ್ಟಿಗೆ ಬಂದು ಇಂದಿರಾನಗರ ಅಂತೇಳಿ ಹೆಸರು ಬಂದದ್ದು, ಇಂದಿರಾ ಗಾಂಧಿ ಬಂದಂಥ ನಗರ ಇದು. ಅದರ ನಂತರ ರಾಜೀವ್ ಗಾಂಧಿ ಬಂದರು ಇಲ್ಲಿಗೆ. ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಮೊಟದಗಳಲ್ಲಿ ಉಂಟು. ನಾನು 12 ವರ್ಷ ಫ್ರೆಂಡ್ಸ್ ಪುತ್ತೂರು ಕ್ಲಬ್ಬಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ಈಗಲೂ ಇದ್ದೇನೆ ಅವರೊಟ್ಟಿಗೆ. ನಮ್ಮ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳಿದ್ದಾರೆ. ಆದರೂ ನಮಗೆ ಇಲ್ಲಿ ಕಸ ಹಾಕಿ ಇವರು ನಮಗೆ ಉಪದ್ರ ಮಾಡ್ತಾಯಿದ್ದಾರೆ. ರಾತ್ರಿ ನಾವಿಲ್ಲ, ನಮ್ಮ ಮನೆ ಕೆಳಗೆ ಇಲ್ಲಿ ನಾವಿದ್ದೇವೆ, ಎಲ್ಲರೊಟ್ಟಿಗೆ ಬೆರೆತುಕೊಂಡಿದ್ದೇವೆ. ಸಹಕರಿಸಿ ನಮಗೊಂದು ಇದನ್ನೊಂದು ಸರಿ ಮಾಡಿಕೊಡಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇದು ಲಾಸ್ಟ್ ಮಂತ್ ಇಲ್ಲಿ 3,000 ಕೊಟ್ಟು ನಾವಿಲ್ಲಿ ಲೆವೆಲ್ ಮಾಡಿದ್ದೆ. ನಮ್ಮ ಹರ್ಷದ್ ಅಂತೇಳಿ ಫುಲ್ಲು ಲೆವೆಲ್ ಮಾಡಿದ್ರು. ಮತ್ತು ಸ್ವಲ್ಪ ದಿನ ಕಳೆದಾಗುವಾಗ ಫುಲ್ಲು ಮಣ್ಣು ಹಾಕಿದ್ದಾರೆ ಇಲ್ಲಿ. ನಮಗೆ ಅಂದರೆ ಎಲ್ಲರಿಗೆ ಒಂದೊಂದು ಗ್ರೌಂಡ್ ಇದೆ, ಆದರೆ ನಮ್ಮೂರಿಗೆ ಗ್ರೌಂಡ್ ಇರುವಾಗ ಎಲ್ಲ ಇಲ್ಲಿ ಒಂದು ಕಚ್ಚಾರ ಆಗ್ತಾರೆ. ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ಸಂಜೆ ಹೊತ್ತಿಗೆ ಸಿಗೋದಲ್ಲ ಒಂದು ಆಟ ಆಡಲಿಕ್ಕೆ ಅಷ್ಟೇ. ಮೊಹಮ್ಮದ್ ಶಫ್ರೀದ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.